ಬಾರಕೂರು ಶ್ರೀ ಪಟ್ಟಾಭಿರಾಮಚಂದ್ರ ದೇವಸ್ಥಾನದಲ್ಲಿ ಯಕ್ಷಗಾನ ಮಾಣಿಕ್ಯ ಬಡಗುತಿಟ್ಟಿನ ಮಹಿಳಾ ಯಕ್ಷಗಾನ ಭಾಗವತೆ ಚಿಂತನಾ ಹೆಗಡೆ ಮಾಳಕೂಡು ಇವರಿಂದ ಶನಿವಾರ ಸಂಜೆ ಶ್ರೀರಾಮನಾಮ ಯಕ್ಷಗಾನ ವೈಭವ ಜರುಗಿತು. ರಾಮಾಯಣದ ಅನೇಕ ಆಯ್ದ ಭಾಗದ ಯಕ್ಷಗಾನ ಪದವನ್ನು ಅವರು ಹಾಡಿದರು. ಮದ್ದಳೆಯಲ್ಲಿ ರಾಘವೇಂದ್ರ ಭಟ್ ಮತ್ತು ಚಂಡೆಯಲ್ಲಿ ಶಿವಾನಂದ ಕೋಟ ಸಹಕರಿಸಿದರು. ಚಿಂತನಾರ ತಂದೆ ಉದಯ ಹೆಗಡೆ ಯಕ್ಷಗಾನ ಪ್ರಸಂಗದ ಪದಗಳ ಸನ್ನಿವೇಶಗಳ ಕುರಿತು ವಿವರಣೆ ನೀಡಿದರು. ಎಲ್ಲ ಕಲಾಭಿಮಾನಿಗಳನ್ನ ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನೆಲ್ಲ ಕರೆದು ಇದೇ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಕೊಡಿಸಿದ್ದಾರೆ. ಅದು ನಮಗೆಲ್ಲರಿಗೂ ಕೇಳುವಂಥ ನೋಡುವಂಥ ಭಾಗ್ಯ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಚಿಂತನಾ ಹೆಗಡೆ, ಯಾಕಂದರೆ ವರ್ಷ 20 ಚಿಕ್ಕ ಪ್ರಾಯ, ಇವತ್ತು ಈ ಕಂಠವನ್ನು ಮಾಡುವುದು ಅಥವಾ ಕಂಠವನ್ನು ಒಂದು ಅದರಲ್ಲಿ ಸಣ್ಣ ಕಂಠ ಇರ್ಬೋದು, ಸ್ವಲ್ಪ ಘನ ಕಂಠ ಇರ್ಬೋದು, ಎಲ್ಲದನ್ನು ಮಾಡುವಂಥದ್ದು ಕಂಚಿನ ಕಂಠ ಅಂತ ಹೇಳ್ತೀವಿ ನಾವು. ಕಂಚಿನ ಕಂಠದಲ್ಲಿ ಇವತ್ತು ನಮ್ಮನ್ನೆಲ್ಲ ರಚಿಸ್ತೀವಿ. ಶ್ರೀಮತಿ ಪಲ್ಲವಿ ಹಾಗೂ ಉದಯ ಹೆಗಡೆ ಮಾಲ್ಕೂಡ್ ಇವರು ಜನ್ಮ ಕೊಡ್ಲಿಕ್ಕೆ ಹೋಗಿ ನಮಗೆಲ್ಲರಿಗೂ ಇವರಿಂದ ಒಂದು ಸಂಗೀತ ಯಕ್ಷ ಗಾಯನವನ್ನು ಕೇಳಲಿಕ್ಕಾಯ್ತು ಅಂತ ಹೇಳಲಿಕ್ಕೆ ಪ್ರಪ್ರಥಮವಾಗಿ ನಿಮ್ಮನ್ನು ಅಭಿನಂದಿಸ್ತೇನೆ. ಪಟ್ಟಾಭಿರಾಮಚಂದ್ರ ದೇವಸ್ಥಾನದ ವತಿಯಿಂದ ಚಿಂತನ ಹೆಗಡೆಯವರನ್ನು ದೇವಸ್ಥಾನದ ಅಭಿವೃದ್ಧಿಗೆ ಸಹಕರಿಸಿದ ವೈ ಮೋಹನ್ ದಾಸ್ ಕಾಮತ್ ಮತ್ತು ವೆಂಕಟರಮಣ ಭಂಡಾರ್ಕರ್ ಸನ್ಮಾನಿಸಿದರು. ನೂರಾರು ಮಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸೀತಾ ಸಹಿತ ರಾಮಚಂದ್ರ ದೇವರಿಗೆ ವಿಶೇಷ ಅಲಂಕಾರ ಪೂಜೆ, ರಂಗಪೂಜೆ, ಹೂವಿನ ಪೂಜೆ ಜರುಗಿತು. ಬ್ಯೂರೋ ರಿಪೋರ್ಟ್, ಬ್ರಹ್ಮಾವರ.